ಹಲೋ ಹಾಯ್ ಒಂಚೂರು ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಂದು ಅಕ್ಕನ ಮಗಳಿದ್ದಾಳೆ ಇಲ್ಲಿ ನೋಡಿ. ನಾನು ಊರಲ್ಲಿ ಇದ್ದೀನಲ್ವ, ಹೀಗೆ ಒಂದು ರಾತ್ರಿ ಹೊತ್ತು ಒಂದು ವಿಡಿಯೋ ಮಾಡುವ ಅಂತ ನೋಡಿ. ನಮ್ಮದು ವ್ಯೂ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಡೈಲಿ ಬ್ಲಾಗ್ ನಂದು. ಇವತ್ತು ಸಂಜೆ ರೂಟೀನ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮೀನು ಸಾರು ಮತ್ತು ಮೀನು ಫ್ರೈ ಮಾಡ್ತಾರೆ. ಮತ್ತು ಈಗ ನಾನು ನೋಡಿ, ನಮ್ಮ ತುಂಬ ಮಳೆ ಬರ್ತಾ ಉಂಟು, ಮಳೆ ಬರ್ತಿತ್ತು. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ನನ್ನ ಅಕ್ಕನ ಮಗಳಿದ್ದಾಳೆ. ಹಾಯ್ 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 ಅಕ್ಕನ ಮಗಳು ಹೇಗಿದ್ದೀರಾ ಅಂತಿದ್ದಾರೆ ನೋಡಿ. ನಾನೀಗ ನೋಡಿ, ಇದು ದೇವರದ್ದು ನಮ್ಮದು. ಇದು ಹೋಮ್ ಟೂರ್ ಮಾಡ್ತೀನಿ, ಅದು ಬೇರೆನೇ ಮಾಡ್ತೀನಿ ವಿಡಿಯೋ. ನಾನೀಗ ಪಲ್ಯಕ್ಕೆ ಮೀನು ಸಾರು ಮಾಡ್ತಾರೆ. ಮೀನು ಸಾರು ಹೇಗೆಲ್ಲ ನನ್ನ ಅತ್ತಿಗೆ ಮಾಡ್ತಾರೆ ನೋಡಿ. ನಮ್ಮ ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಈಗ ನೋಡಿ ಸಂಜೆ ಹೊತ್ತಿಗೆ ನಾವು ಅಮ್ಮನ ಮನೆಯಲ್ಲಿ ನೋಡಿ, ನಮ್ಮ ವ್ಯೂಸ್ ನೋಡಿ, ನಮ್ಮ ಅಮ್ಮನ ಮನೆಯದ್ದು ಇದೆಲ್ಲ ಗದ್ದೆ ಎಲ್ಲ ಮಾಡ್ತೀವಿ ನಾವು. ಇದು ಮೇಲ್ಗಡೆ ಮನೆ ನಾವೇ ಕೊಟ್ಟಿದ್ದು ಜಾಗ. ಇಲ್ಲಿ ನೋಡಿ, ನಾವು ಮಾವಿನಕಾಯಿ ಕೊಯ್ಲಿಕ್ಕೆ ಬರ್ತಿದ್ದೀವಿ ನೋಡಿ. ಮಾವಿನಕಾಯಿ ಕೊಯ್ಲಿಕ್ಕೆ ಮನೆ ಹೋಮ್ ಟೂರ್ ಮಾಡ್ತೀನಿ ಆಯಿತಾ. ಹೋಮ್ ಟೂರ್ ಮಾಡಿ ನಿಮಗೆ ತೋರಿಸ್ತೀನಿ ಮನೆಯದ್ದು. ಇಲ್ಲಿ ಕುಕ್ಕಲ್ಲ, ಮಾವಿನಕಾಯಿ ಕೊಯ್ತಿದ್ದಾರೆ ನೋಡಿ. ನಮ್ಮ ಯಜಮಾನರು ಮಾವಿನಕಾಯಿ ಕೊಯ್ತಾರೆ, ನಾಳೆ ಹೋಗ್ತಾರೆ ಅವರು ಹಣ್ಣು ಮಾವಿನಕಾಯಿ ಕೊಯ್ಲಿಕ್ಕೆ ಬರುದು. ಇಲ್ಲಿ ದನಗಳು ನೋಡಿ ಎಲ್ಲ ತಿನ್ಲಿಕ್ಕೆ ಅಂತ ಬರ್ತವೆ ನೋಡಿ. ಯಾವಾಗ ಮಾವಿನಕಾಯಿ ಬೀಳ್ತೆ ಅಂತ ಕಾಯ್ತಾನೆ ಇರ್ತವೆ ನೋಡಿ. ಒಂದು ಕೊಯ್ದ್ರು ನೋಡಿ, ಇವ್ರು ಕೊಯ್ಯುದು ಮಾವಿನಕಾಯಿ ಕೊಯ್ಯುದು ನೋಡಿ. ಇದು ಮಾವಿನಕಾಯಿ ಮರ. ನಮ್ಮ ಚಿಕ್ಕಂದಿನಿಂದಲೋ ಈ ಮಾವಿನ ಹಣ್ಣಿಯಲ್ಲಿ ನಾವು ತುಂಬ ತಿಂದು, ಊಟ ಇಲ್ಲದ ಟೈಮಲ್ಲಿ ಕೂಡ ನಾವು ಇದನ್ನೇ ತಿಂದಿದ್ದೀವಿ. ಮಂಡೆ ಊಟ ಇಲ್ಲದ ಟೈಮಲ್ಲಿ ನಮಗೆ ಇದೇ ಜೀವನಕ್ಕೆ ಆಧಾರವಾಗಿತ್ತು ಒಂದು ಟೈಮ್. ಆ ಟೈಮ್ ತುಂಬ ಖುಷಿಯ ಟೈಮ್ ಅದು. ಅದು ಮರ ಇವಾಗಲೂ ಉಂಟು ನೋಡಿ. ತುಂಬ ದಿನ ಆಯಿತು ಇದರಲ್ಲಿ ಮಾವಿನಕಾಯಿ ಆಗ್ತಿರ್ಲಿಲ್ಲ. பறந்து அல்ல ayo ala parந்து அது முல்லை பறந்து இந்த காய் ಮುಂದಲ ದಿನ ಎಲ್ಲ ಪರ್ಮೆ ನಾದು ಅಕ್ಕ ಬತ್ತ ನೋಡು ಅಕ್ಕ ಮಲ್ಲಾರತ್ತ ಅಕ್ಕ ಬತ್ತ ನೋಡು. ಇನ್ನಾಗಲೇ ಅಧಿಕ ಪಸಂಗ ಜಾಸ್ತಿ ಪರಲ್ಲ. ಪಾಪ ರೇ ಕುಲ್ಲಾರ ಬುಡಿತೇನೆ. ಹಲೋ, ನಾವು ನೋಡಿ ಊರಲ್ಲಿ ನಾನು ಮೀನು ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಅತ್ತಿಗೆ. ನಾನು ತೋರಿಸೋದಿಲ್ಲ ಅವರನ್ನು, ಈಗ ಮತ್ತೆ ತೋರಿಸ್ತೀನಿ ನಿಮಗೆ ಅವರನ್ನು. ಈಗ ಮೀನು ನೋಡಿ, ನಮ್ಮದು ಕುರ್ಚಿ ಮೀನು ಮತ್ತು ಪಲೈ ಮೀನು. ಈಗ ಹೇಗೆ ಸಾರು ಮಾಡ್ತಾರಂತ ಅತ್ತಿಗೆ ಮಾಡುವ ಸಾರನ್ನು ನಿಮಗೆ ತೋರಿಸ್ತೀನಿ ಆಯಿತಾ. ಅತ್ತಿಗೆ ಹೇಗೆಲ್ಲ ಸಾರು ಮಾಡ್ತಾರೆ, ಎಂತೆಲ್ಲ ಹಾಕ್ತಾರಂತ ನೋಡಿ ತೋರಿಸ್ತೀನಿ ಆಯಿತಾ. ನಂದು ವಿಡಿಯೋ ಕೂಡ ಖಾಲಿಯಾಗಿದೆ. ವ್ಯೂ ನೋಡಿ, ಇನ್ನು ಸಂಜೆ ಹೊತ್ತಿದ್ದು ನೋಡಿ. ಎಲ್ಲ ಮೀನು ಸರಿ ಮಾಡ್ತಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಇದು ನನ್ನ ಅಮ್ಮ ನೋಡಿ, ನನ್ನ ಅಮ್ಮ ನೋಡಿ. ಹಾಯ್ ಹಾಯ್. ನಾನು ಮನೆ ಹೋಮ್ ಟೂರ್ ಮಾಡ್ತೀನಿ ಇನ್ನೊಂದು ಸರ್ತಿ. ಮಕ್ಕಳು ಟಿ ವಿ ನೋಡ್ತಿದ್ದಾರೆ ನೋಡಿ, ಮೊಬೈಲ್ ನೋಡ್ತಿದ್ದಾರೆ. ನಾನು ಇವಾಗ ನಾವು ಮೀನು ಮಸಾಲೆ ಸ್ವಲ್ಪ ಮಾಡಿಟ್ಟಿದ್ದಾರೆ ನಿನ್ನೆನೆ, ಅದಕ್ಕೆ ಸ್ವಲ್ಪ ಕಡಿಮೆ ಆಯಿತು. ಅದಕ್ಕೆ ಸ್ವಲ್ಪ ಇನ್ನೂ ಕೂಡ ಹಾಕಿ ಫಿಶ್ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು. ಇದು ಡೈಲಿ ರುಟೀನ್ ನಂದು. ರೆಸಿಪಿ ಎಲ್ಲ ಇದು ಡೈಲಿ ರುಟೀನ್. ಕತ್ರಿ ಎಲ್ಲಿದೆ ಕಟ್ ಮಾಡಿ. ಇದು ಫ್ರೈ ಮಾಡಲಿಕ್ಕೆ ಅಂತ ಕಲಸಿಡ್ಬೇಕಂತೆ. ನಂದು ಅತ್ತಿಗೆದ್ದು ಆರ್ಡ್ರ್ ಆಗಿದೆ, ಹೀಗೆ ಮಾಡಿಡಿ ಅಂತ. ಮತ್ತು ಮೀನು ಸಾರು ಮಾಡ್ತಾರೆ ನನ್ನ ಅತ್ತಿಗೆ ನೋಡಿ. ಇದು ಕಲಿಸುವ ಎಲ್ಲ ಹಾಕಿದ್ದಾರೆ ಇದಕ್ಕೆ.
ನಿನ್ನೆನೆ ಹಾಕಿದ್ದಾರೆ ಮಸಾಲೆ. ಅವರು ಚೆನ್ನಾಗಿ ಮಸಾಲೆ ಮಾಡ್ತಾರೆ ಮನೆಯಲ್ಲೇ ಗ್ರೈಂಡ್ ಮಾಡಿ. ಇದು ಮನೆಯಲ್ಲೇ ಗ್ರೈಂಡ್ ಮಾಡಿದ್ದು ಮಸಾಲೆ, ಅದಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಇವತ್ತಿದ್ದು ಮೀನಿಗೆ ಹಾಕಿದ್ದು. ಇಲ್ಲಾಂದರೆ ಅವರು ಇನ್ನೊಮ್ಮೆ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ. ಮನೆಯಲ್ಲೇ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೀನು ಹಾಕೋದು ಇನ್ನು. ಈಗ ಕಡಿಮೆ ಇದೆ. ನಾಳೆ ಮಸಾಲೆ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಇದು ನಾನು ಡೈಲಿ ರುಟೀನನ್ನು ಮಾಡೋದು. ನನ್ನ ಊರಲ್ಲಿ ಹಾಕು ಸ್ವಲ್ಪ ಹಾಕು, ಇನ್ನೂ ಸ್ವಲ್ಪ ಹಾಕು. ಹಾಂ, ಇಲ್ಲಿ ಮೀನು ಫ್ರೈಗೆ ರೆಡಿ ಆಗ್ತುಂಟು. ಮೀನು ಫ್ರೈ ನೋಡಿ, ಇದು ಮೀನು ನೋಡಿ. ನಮ್ಮ ಅತ್ತಿಗೆ ಮೀನು ಫ್ರೈ ಮಾಡ್ತಿದ್ದಾರೆ ನೋಡಿ. ಇವರು ನಮ್ಮ ಅತ್ತಿಗೆ ತೆಲ್ಪಲೇ ಮಾರ್ರೆ ಒಂಜಿ ಚೂರು ಮೈಲ್ ಕೊರ್ಲೆ ಚೂರು. ಹಾಂ, ತೆಲ್ತೇರು ಅಲ್ಲಿ ನಾಚಿಗಾಪಂಗೆ ತುಲೆ ಮೀನ್ದ ಫ್ರೈ. ಅತ್ತಿಗೆ ಕುರ್ಚಿಲ್ಲ ಮಾಡಲಿ ಕೈಕಿದ ಮೀನು ತಿಂದರೆ ತಂಡಲ್ಲ ಆತೈತೀವಿ. ನೋಡಿ, ತುಂಬ ಮೀನು ಫ್ರೈ ನೋಡಿ. ನಮ್ಮ ಮನೆಯಲ್ಲಿ ಜನ ತುಂಬ ಇದ್ದಾರೆ, ಹಾಗೆ ಮೀನು ಫ್ರೈ ಕೂಡ ತುಂಬ ಬೇಕು ನಮಗೆ. ಜನ ಇದ್ದಾರೆ ನಮ್ಮ ಮನೆಯಲ್ಲಿ. ಈಗ ಸ್ವಲ್ಪ ಜನ ಕಮ್ಮಿ ನಮ್ಮ ಮನೆಯಲ್ಲಿ, ಇಲ್ಲಾಂದರೆ ನಮ್ಮ ಮನೆಯಲ್ಲಿ ತುಂಬ ಜನ. ನಮ್ಮ ದೊಡ್ಡ ಫ್ಯಾಮಿಲಿ ನಮ್ಮದು. ಎಲ್ಲ ಮದುವೆ ಆಗಿ ಹೋದ್ರಲ್ವಾ ಎಲ್ಲರೂ, ಈಗ ಹಾಗೆ ಜನ ಕಡಿಮೆ ಸ್ವಲ್ಪ. ಮತ್ತೆ ಕೆಲಸದಲ್ಲಿದ್ದಾರೆ, ಅಲ್ಲಿ ಇಲ್ಲಿ ಅಂತ, ಹಾಗೆ ಜನ ಕಡಿಮೆ ನಮಗೆ. ಮೀನು ಫ್ರೈ ಯಾವೇ ಕೈ ಪುಗಿಪಾಡಿ ಪರಿಮಳ ಅವ್ಜಿಜಿನ ಸಾಕು. ನೋಡಿ, ಮೀನು ಫ್ರೈ ಸೂಪರ್ ಮಾಡ್ತಾರೆ ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಎಲ್ಲ ಅಡಿಗೆ ಸೂಪರ್. ನನಗಿಂತ ಸೂಪರ್ ಅಡಿಗೆ. ಹಾಂ, ಲೈಕ್ ಕೊಡಿ. ನಮ್ಮ ಇದು ನೋಡಿ, ಇವ್ರು ಗೊತ್ತಲ್ವಾ, ನಮ್ಮ ಹೀರೋಯಿನ್, ನಮ್ಮ ಅಕ್ಕನ ಮಗಳು, ನಮ್ಮ ಅಣ್ಣನ ಮಗಳು ಒಂದು ಡಿಸೈನ್ ಮಾಡಿದ್ದಲ್ಲ, ಅವಳನ್ನು ತೋರಿಸಲ್ಲ. ಅವ್ರು ನಿಮಗೆ ನಾಚಿಗೆ ಆಗುತ್ತೆ, ಡಿಸೈನ್ ತೋರಿಸ್ತೀನಿ ನಿಮಗೆ. ನನ್ನ ಡೈಲಿ ರುಟೀನ್ ನೋಡಿ. ಮೀನು ಫ್ರೈಗೆ ರೆಡಿ ಆಯಿತು. ನಮ್ಮ ಅಣ್ಣನ ಮಗಳು ಮಾಡಿದ್ದೊಂದು ಡಿಸೈನ್ ನೋಡಿ, ಎಷ್ಟು ಚೆನ್ನಾಗಿದೆ. ನಿಮಗೆ ಬೇಕಾದ್ರೆ ಆರ್ಡ್ರ್ ಕೊಡಿ. ಕೈ ತೆಗಿ ನೋಡಿ, ಎಷ್ಟು ಅಕ್ಕನಿಗೆ ಹಾಗೆಲ್ಲ ಮಾಡಬಾರ್ದು, ಎಷ್ಟು ಚೆನ್ನಾಗಿ ನೋಡಿ. ಅಣ್ಣನ ಮಗಳು ಮಾಡಿದ್ದು ಫ್ಯಾಷನ್ ಡಿಸೈನ್, ಟೈಲರಿಂಗ್ ಎಲ್ಲ ಮಾಡ್ತಾಳೆ, ತುಂಬ ಚೆನ್ನಾಗಿ ಮಾಡ್ತಾಳೆ. ಬ್ಲೌಸ್ ಎಲ್ಲ ಹೊಲಿತಾಳೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಅವರನ್ನು ತೋರಿಸೋದಿಲ್ಲ, ಅವ್ರಿಗೆ ನಾಚಿಗೆ ಆಗುತ್ತೆ, ಬೇಡ ಆಯ್ತಾ. ಲೈಕ್ ಕೊಡಿ ಅವರಿಗೊಂದು. ಇಲ್ಲಿ ಮೀನಿಗೆ ರೆಡಿ ಆಯಿತು. ಮತ್ತೆ ಮೀನು ಸಾರಿಗೆ ಮಾಡುವಾಗ ಮಾಡ್ತಿದ್ದೀನಿ ನಾನು. ಮೀನು ಫ್ರೈಗೆ ಇದು ಮಾಡಿದೆ. ಇದು ಮೀನು ಫ್ರೈ ಆಗ್ತುಂಟು. ಇಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ನಾವು ಇದರಲ್ಲಿ ಮಾಡೋದು, ನಿಮ್ಮ ಕಡೆಗಳು ಇರ್ಬೋದು ನೋಡಿ. ನಮ್ಮ ಮಾತಿಗೆ ಮೀನು ಸಾರು ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಮೀನು ಸಾರಿಗೆ ನಾನು ಮಸಾಲೆ ತೋರಿಸಿಲ್ಲ ನಿಮಗೆ, ಯಾಕಂದರೆ ನಿಮಗೂ ಗೊತ್ತು ನಾನು ಡೈಲಿ ರುಟೀನ್ ಮಾಡಿದ್ದು, ಸಂಜೆಯ ರುಟೀನ್ ನಂದು. ಈಗ ಮಕ್ಕಳಿಗೆ ಊಟ ಕೊಡಬೇಕು. ಇಲ್ಲಿ ಮೀನಿದೆ, ಅದಕ್ಕೆ ಇಂಕ ದೋಸೆ ಹಾಕುವ ಓಡಿತ್ತು ಹೋಲಿ ಬೇಕಾದಿತ್ತಾರ. ಹಾಂ, ಅದೇ ಈಗ ಮೀನು ಫ್ರೈ ತೆಗಿಬೇಕು. ಮೀನು ಫ್ರೈ ಎಲ್ಲ ತೆಗೆದು ಡೈಲಿ ರುಟೀನ್, ಸ್ವಲ್ಪ ರುಟೀನ್ ನಂದು. ನಾನು ನಾಳೆ ಇನ್ನು ಮಾರ್ನಿಂಗ್ ಇದು ರುಟೀನ್ ಮಾಡ್ತೀನಿ. ಇದು ಸಂಜೆದ್ದು ನಾನು ಮಾಡಿದ್ದಲ್ಲ, ಇದೆಲ್ಲ ಅತ್ತಿಗೆ ಮಾಡಿದ್ದು, ನಾನು ಮಾಡಿದ್ದಲ್ಲ. ನನ್ನ ಅತ್ತಿಗೆ ಅತ್ತಿಗೆದ್ದು ಮೀನು ಸಾರು ಇವತ್ತು. ನಾನು ಹಲಸಿನ ಹಣ್ಣಿದ್ದು ಇದು ಮಾಡ್ಲಿಕ್ಕೆ ಉಂಟಂತೆ ನೋಡಿ. ಮೀನಿನ ಫ್ರೈ ನೋಡಿ. ಮೀನು ಫ್ರೈ ಆದಮೇಲೆ ಸಿಗ್ತೀನಿ ನಿಮಗೆ. ಫ್ರೈ ರೆಡಿ ಆಯಿತು ನೋಡಿ. ಫ್ರೈ ರೆಡಿ ಆಯಿತು. ಹಾಗೆ ಇಲ್ಲಿ ಅಕ್ಕಿಗೆ ಕಡಿತಿದ್ದಾರೆ. ನಮ್ಮ ಇಡ್ಲಿ ದೋಸೆ ಮಾಡ್ತಾರಂತೆ ಅಕ್ಕಿಗೆ ನೋಡಿ. ಫ್ರೈ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಕ್ಕಳಿಗೆ ಖುಷಿಯಾಗುತ್ತೆ ಈಗ ಫ್ರೈ ನೋಡಿ ಕೊಡುವಂತ ಮಕ್ಕಳಿಗೆ. ಓಕೆ, ನಾನು ಇದರಲ್ಲಿ ತೋರಿಸಿಲ್ಲ, ಇನ್ನೊಂದು ಸಾರಿ ಮೀನು ಸಾರು ರೆಸಿಪಿ ತೋರಿಸ್ತೇನೆ ನೋಡಿ. ನಮ್ಮ ಅತ್ತಿಗೆ ಮಾಡಿದ್ದು ಮೀನು ಸಾರು ನೋಡಿ. ಇದು ಮೀನು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಮೀನು ಸಾರು. ನನ್ನ ಮಕ್ಕಳಿಗೆ ಊಟ ಹಾಕಿಟ್ಟಿದ್ದೀನಿ ನೋಡಿ. ಕುಚ್ಚಲಕ್ಕಿ ಅನ್ನ ಮತ್ತು ಮೀನು ಸಾರು ಸೂಪರ್ ಕಾಂಬಿನೇಷನ್ ಆಗುತ್ತೆ ನೋಡಿ. ಬ್ರೌನ್ ರೈಸ್ ನಾನು ಚಿಕ್ಕ ಮಗನಿಗೆ ಮತ್ತು ದೊಡ್ಡ ಮಗನಿಗೆ, ಅವನಿಗೆ ಇಬ್ಬರಿಗೆ ಬೇಗ ಊಟ, ನಮಗೆಲ್ಲ ಆಮೇಲೆ. ನೋಡಿ, ಹಾಗೆ ಇಲ್ಲಿ ಫ್ರೈ ಕೊಡುವ ಇಬ್ಬರಿಗೂ ಕೂಡ. ಇಬ್ಬರಿಗೆ ಫ್ರೈ ಕೊಟ್ಟು ಮತ್ತೆ ಅವರಿಗೆ ಎಷ್ಟು ಬೇಕೋ ಅಷ್ಟು ತಿಂತಾರೆ ನೋಡುವ. ಒಂದೊಂದು ಹಾಕುವ, ಮತ್ತೆ ಬೇಕಾದರೆ ಹಾಕುವ. ಒಂದೊಂದು ಫ್ರೈ ಇಬ್ಬರಿಗೂ.
ನೋಡಿ ಕುಚಲಕ್ಕಿ ಅನ್ನ ಮತ್ತು ಮೀನು ಸಾರು ಮತ್ತು ಫ್ರೈ ರೆಡಿ ಆಯಿತು. ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅನ್ನು ಮಾಡಿ. ಇದು ಸಂಜೆ ರುಟೀನ್ ಅಷ್ಟೇ ತೋರಿಸಿದ್ದು ನಿಮಗೆ. ಈಗ ಮಕ್ಕಳಿಗೆ ಊಟ ಕೊಡುವ ಟೈಮು. ಊಟ ಕೊಡ್ತೀನಿ ಈಗ ಮಕ್ಕಳಿಗೆ. ಅಣ್ಣನ ಮಗಳು ಬಂದು ಅಕ್ಕನ ಮಗಳು ವೀಡಿಯೋ ಮಾಡಲಿಕ್ಕೆ ಶುರು ಮಾಡಿದಾಗ ನನ್ನ ಅಕ್ಕನ ಮಗಳು ಬರ್ತಾಳೆ ವೀಡಿಯೋ ಮಾಡುವ ಅಂತ. ಅವರು ಊಟ ಮಾಡೋದು ಲೇಟ್, ನಾನು ಮಕ್ಕಳಿಗೆ ಬೇಗ ಕೊಡ್ತೀನಿ, ಅವ್ರು ಬೇಗ ಮಲಗ್ತಾರೆ ಅಂತ ಬೇಗ ಕೊಡ್ತೀನಿ. ಇವಳು ಲೇಟ್ ಮಾಡ್ತಾಳೆ ಊಟ. ನಮ್ಮ ಅಮ್ಮ ಇವತ್ತೇ ಊಟ ಮಾಡ್ತಾರೆ ಇದ್ದಾರೆ ಇಲ್ಲಿ. ಈಗ ನಾನು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಆಯಿತಾ. ಬಾಯ್ 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 ತಿಂತಿದ್ದಾರೆ. ಬಾಯ್ ಬಾಯ್. ಹಾಂ ಬಾಯ್ ಬಾಯ್.